ಹಲೋ ನಮಸ್ತೆ ಎಲ್ರಿಗೂ. ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ತುಂಬ ಯಂಗ್ ಏಜಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ತಲೆ ಕೂದಲು ಯಾಕೆ ಬೆಳ್ಳಗಾಗ್ತಾ ಇದೆ? ಇದನ್ನ ಶಾಶ್ವತವಾಗಿ ತಡೆಗಟ್ಟೋದು ಹೇಗೆ? ತಲೆ ಕೂದಲಿಗೆ ನಮ್ಮ ಆರೋಗ್ಯಕ್ಕೆ ಡ್ಯಾಮೇಜ್ ಮಾಡಿಕೊಳ್ಳದ ಹಾಗೆ, ಕೆಮಿಕಲ್ ಇಲ್ಲದ ಹಾಗೆ ನಾವು ತಲೆ ಕೂದಲಿಗೆ ಕಲರ್ ಮಾಡೋದು ಹೇಗೆ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ನೀವಿದೆಯಲ್ವಾ ಸೇವ್ ಮಾಡ್ಕೊಂಡು ನೋಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ಫಸ್ಟ್, ಈ ಯಂಗ್ ಏಜಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಇದೆಯಲ್ವಾ ತಲೆ ಕೂದಲು ನೆರೆಯೋದಕ್ಕೆ ಕಾರಣ ಏನು? ಮೊದಲನೆಯದು, ಇದು ನಮಗೆ ಏನೂ ಮಾಡೋಕ್ಕಾಗಲ್ಲ, ಜೆನೆಟಿಕ್ ರೀಸನ್ಸ್ ಅಂತಂದರೆ ನಿಮ್ಮ ಅಜ್ಜ ಅಮ್ಮ ಇಂಥವರಲ್ಲೆಲ್ಲ ತುಂಬ ಬೇಗ ತಲೆ ಕೂದಲು ನೆರೆಯುವಂಥ ಒಂದು ಕಾರಣ ಇದ್ದರೆ ಅದು ನಿಮಗೆ ಕೂಡ ಬರ್ಬೋದು. ಇದನ್ನ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಎರಡನೇದು, ಅತಿ ಮುಖ್ಯವಾಗಿರುವಂಥ ರೀಸನ್ ಏನು ಅಂತಂದರೆ, ನಮ್ಮ ಶರೀರದಲ್ಲಿ ಮೆಲನಿನ್ ಅಂತ ಒಂದು ಅಂಶ ಇದೆ. ಕೂದಲಿಗೆ ಇಂಕನ್ನು ಕೊಡುವಂಥ, ಡಾರ್ಕ್ ಇಂಕನ್ನು, ಕಲರನ್ನು ಕೊಡುವಂಥ ಒಂದು ಅಂಶ ಇದೆ. ಇದರ ಪ್ರೊಡಕ್ಷನ್ ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಆವಾಗ ನಮ್ಮ ತಲೆಗೂದಲು ಬ್ಲೀಚ್ ಆಗುತ್ತೆ, ಕಲರನ್ನು ಕಲ್ಕೊಳ್ಳುತ್ತೆ. ಅಂದರೆ ಆ ಬ್ಲ್ಯಾಕ್ ಟೋನ್ ಏನಿದೆ ಅದನ್ನ ಕಲ್ಕೊಳ್ಳುತ್ತೆ. ಇದಕ್ಕೇನು ಮಾಡಬೇಕು? ಮೆಲನಿನ್ ಉತ್ಪಾದನೆ ಮಾಡುವಂತಹ ಆಹಾರ ಪದಾರ್ಥಗಳನ್ನು ನಾವು ತಿನ್ನೋದಕ್ಕೆ ಶುರು ಮಾಡಬೇಕು. ಅಂಥದ್ದಿದೆಯಾ? ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಅದೇನು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಎರಡನೇದು, ದೇಹದಲ್ಲಿ B12, ಐರನ್, ಕಾಪರ್ ಈ ಪೋಷಕಾಂಶಗಳ ಕೊರತೆ ಉಂಟಾದಾಗ ಕೂಡ ನಮ್ಮ ತಲೆ ಕೂದಲಿನ ಕಲರ್ ಕಡಿಮೆ ಆಗುತ್ತೆ, ತಲೆ ಕೂದಲು ಬ್ಲೀಚ್ ಆಗುತ್ತೆ, ಬೆಳ್ಳಗಾಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಕಾಪರ್, ಐರನ್, B12 ಇರುವಂತಹ ವಸ್ತುಗಳನ್ನು ನಾವು ಜಾಸ್ತಿ ತಿನ್ಬೇಕು. ಅದು ಯಾವುದನ್ನ ಹೇಗೆ ಸೇವಿಸೋದು ಇದನ್ನು ಕೂಡ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಮೂರನೇ ರೀಸನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದರೆ ನಾವು ಜಾಸ್ತಿ ಸ್ಟ್ರೆಸ್ ತಗೊಂಡಾಗ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಒಂದು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ. ಇದು ತಲೆ ಕೂದಲಿನ ಬುಡದಲ್ಲಿ ಸ್ಟೋರ್ ಆಗುತ್ತೆ. ಇದು ತಲೆ ಕೂದಲಿನ ಬುಡದಲ್ಲಿ ಸ್ಟೋರ್ ಆದಾಗ ತಲೆ ಕೂದಲು ಆಟೋಮೆಟಿಕ್ ಆಗಿ ಬೆಳ್ಳಗಾಗುತ್ತೆ, ಬ್ಲೀಚ್ ಆಗಲಿಕ್ಕೆ ಶುರುವಾಗುತ್ತೆ. ನಾಲ್ಕನೇದು, ಅತಿ ಮುಖ್ಯವಾಗಿರುವಂಥ ರೀಸನ್ ಏನು ಅಂತಂದರೆ, ಕೆಮಿಕಲ್ ಜಾಸ್ತಿ ಇರುವಂತಹ, ಸಲ್ಫೇಟ್, ಪ್ಯಾರಬನ್ ಇರುವಂಥ ಶಾಂಪುಗಳನ್ನು, ಕಂಡೀಷ್ನರನ್ನು ನಾವು ಜಾಸ್ತಿ ಉಪಯೋಗ ಮಾಡೋದು, ಪೊಲ್ಯೂಷನಿಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದು ಕೂಡ ತಲೆ ಕೂದಲು ಬೆಳ್ಳಗಾಗಲಿಕ್ಕೆ ಕಾರಣ ಆಗುತ್ತೆ. ಇದೆಲ್ಲ ಮೇನ್ ರೀಸನ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲಿ, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ತಲೆ ಕೂದಲು ಬೆಳ್ಳಗಾಗಲಿಕ್ಕೆ. ಜೆನೆಟಿಕ್ ಇರೋದನ್ನು ನಾವು ಅಷ್ಟು ಬೇಗ ಸ್ಟಾಪ್ ಮಾಡೋದಕ್ಕಾಗಲ್ಲ. ಈಗ ನಮ್ಮ ಪಪ್ಪನ ತಲೆ ಕೂದಲು ತುಂಬ ಬೇಗ ನಡೆದಿದೆ, ನಂದು ಕೂಡ ಆಲ್ಮೋಸ್ಟ್ ಒಂದು 25 ಇಯರ್ಸಿಗೆ ಬೆಳ್ಳಗಾಗಲಿಕ್ಕೆ ಶುರುವಾಗಿದೆ. ಇಂಥದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗಲ್ಲ. ಆದರೆ ನಾವು ತಲೆ ಕೂದಲಿನ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು. ಆದಷ್ಟು ಒಳ್ಳೊಳ್ಳೆಯ ಟ್ರಿಕ್ಸನ್ನು, ಹೆಲ್ದಿ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ತಲೆ ಕೂದಲಿನ ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು. ಅಟ್ಲೀಸ್ಟ್ ಸ್ವಲ್ಪ ಗ್ರೇ ಆಗೋದನ್ನು ನಾವು ಸ್ಲೋ ಡೌನ್ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು, ಈವನ್ ಜೆನೆಟಿಕ್ ಇದ್ರೂ ಕೂಡ. ಆದರೆ ನ್ಯಾಚುರಲ್ ಆಗಿ ಸ್ಟ್ರೆಸ್ ತಗೊಳ್ಳೋದ್ರಿಂದ, ಕೆಮಿಕಲ್ ಇರೋ ಶಾಂಪುಗಳನ್ನು ಉಪಯೋಗ ಮಾಡೋದ್ರಿಂದ, ಅಥವಾ ವಿಟಮಿನ್ B12 ಇಂಥದೆಲ್ಲ ಕೊರತೆ ಇರೋದ್ರಿಂದ ಬರುವಂಥ ಅಥವಾ ತಲೆ ಕೂದಲು ಬೆಳ್ಳಗಾಗುತ್ತಲ್ಲೋ, ಇದನ್ನ ತಡೆಗಟ್ಟೋದು ತುಂಬ ಸುಲಭ. ಇದಕ್ಕೆ ಏನು ಮಾಡಬೇಕು? ಫಸ್ಟ್, ನಿಮಗೊಂದು 3 ಟಿಪ್ಸನ್ನು ನಾನು ಹೇಳ್ತೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಇದೆಯಲ್ವ, ಖಂಡಿತವಾಗ್ಲೂ ಇದೆಯಲ್ವ, ತಲೆ ಕೂದಲು ಬೆಳ್ಳಗಾಗೋದನ್ನು ಸ್ಲೋ ಡೌನ್ ಮಾಡ್ಬೋದು. ಅಥವಾ ಹೇರನ್ನು ರಿವರ್ಸ್ ಗ್ರೇ ಹೇಳ್ತಾರಲ್ವ, ಆ ಥರ ಮಾಡ್ಬೋದು. ಹೇಗೆ? ಫಸ್ಟ್, ವಿಟಮಿನ್ B12, ಐರನ್, ಕಾಪರ್ ಇರುವಂಥ ಫುಡ್ಡನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಜಾಸ್ತಿಯಾಗಿ ನಾವು ಬಳಸಬೇಕು, ಸೇವಿಸಬೇಕು. ಹಾಗಾದರೆ ಅದು ಯಾವುದು? ಅತ್ಯಂತ ಬೆಸ್ಟ್ ಏನು ಅಂತಂದರೆ ಕರಿ ಲೀವ್ಸ್. ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಕರಿಬೇವು ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ವ, ಒಗ್ಗರಣೆಗೆಲ್ಲ ಹಾಕಲಿಕ್ಕೆ ಬಳಸ್ತೀವಲ್ವ, ಆ ಕರಿಬೇವೇನಿದೆ ಅದರಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇದೆ. ನಾವೇನು ಮಾಡಬೇಕು ಅಂತಂದರೆ, ದಿನನಿತ್ಯ ನಮ್ಮ ಆಹಾರ ಪದಾರ್ಥಗಳಲ್ಲಿ ಒಗ್ಗರಣೆ ಹಾಕುವಾಗಿರ್ಬೋದು, ಅಡುಗೆಗೆ, ಪಲ್ಯಕ್ಕೆ ಈ ಕರಿ ಲೀವ್ಸನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಇನ್ನೊಂದು, ಕರಿಬೇವಿದು ಟೀ ಮಾಡಿ ಕುಡಿಬೋದು. ಸ್ವಲ್ಪ ಕರಿಬೇವನ್ನು ತೊಳ್ಕೊಂಡು ಒಂದು ನೀರನ್ನು ತಗೊಂಡು ಆ ನೀರಿಗೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ವಾರಕ್ಕೊಂದು 4-5 ಸರಿ ಕುಡಿಬೋದು. ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು. ಹೆವಿ ಕಾಪರ್ ಇರುತ್ತೆ ಅದರಲ್ಲಿ. ಅದು ಇಷ್ಟು ಮಾತ್ರ ಅಲ್ಲದೆ ಹಸಿರು ತರಕಾರಿಗಳು ಯಾವುದು ಕೂಡ ಅಷ್ಟೇ, ಹಸಿರು ಸೊಪ್ಪು, ಎಸ್ಪೆಷಲಿ ಪಾಲಕ್ ಇರ್ಬೋದು, ಮೇಥಿ ಇರ್ಬೋದು, ಇದರ ಪಲ್ಯ, ಇದನ್ನ ನೀವು ಅಡುಗೆಯಲ್ಲಿ ಜಾಸ್ತಿ ಬಳಸಿ, ಜಾಸ್ತಿ ಸೇವಿಸಿ. ಆಟೋಮೆಟಿಕ್ ಆಗಿದೆಯಲ್ವಾ, ತಲೆ ಕೂದಲು ಬೆಳ್ಳಗಾಗೋದು ಸ್ಲೋ ಡೌನ್ ಆಗುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ಬಾದಾಮಿ ಮತ್ತು ವಾಲ್ನಟನ್ನು ಪ್ರತಿದಿನ ಒಂದು ಸ್ವಲ್ಪ ನೀವು ನೀರಲ್ಲಿ ಹಾಕಿ ಅದನ್ನ ನೆನೆಸ್ಬಿಟ್ಟು ತಿನ್ನಿ. ಇದು ಕೂಡ ಕಾಪರ್, ಐರನ್ ಇದನ್ನ ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ. ಅದು B12 ಏನಿರುತ್ತೆ ಅದನ್ನ ಜಾಸ್ತಿ ಮಾಡುತ್ತೆ, ತಲೆ ಕೂದಲು ಬೆಳ್ಳಗಾಗೋದನ್ನು ಸ್ಲೋ ಡೌನ್ ಮಾಡುತ್ತೆ. ನೀವು ಮಕ್ಕಳಿಗೆ ಕೂಡ ಅಷ್ಟೇ ಇದನ್ನ ಸ್ವಲ್ಪ ಸ್ವಲ್ಪ ದಿನ ತಿನ್ನಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದೊಂದು ಆಹಾರ ಪದಾರ್ಥದಲ್ಲಿ ನಾವು ಈ ಬಾದಾಮಿ, ವಾಲ್ನಟ್, ಹಸಿರು ಸೊಪ್ಪು, ಎಸ್ಪೆಷಲಿ ಕರಿ ಲೀವ್ಸ್, B12 ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸುವಂಥದ್ದು.
ಎರಡನೇದು ಒಂದು ಅತ್ಯದ್ಭುತವಾಗಿರುವಂಥ ಆಯಿಲ್ ಮಸಾಜ್. ಅದೇನು? ತೆಂಗಿನೆಣ್ಣೆ, ಹರಳೆಣ್ಣೆ, ಸ್ವಲ್ಪ ಕರಿ ಲೀವ್ಸ್, ಒಂದು ಸ್ವಲ್ಪ ಮೆಂತೆ ಮತ್ತು ನೆಲ್ಲಿಕಾಯಿ. ಇಷ್ಟೇ. ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ಡ್ರೈ ಮಾಡಿ ಹಾಕಿ, ಅಥವಾ ನೆಲ್ಲಿಕಾಯಿ ಪುಡಿ ಸಿಗುತ್ತೆ ಪ್ಯೂರ್ ಆಗಿರುವಂಥದ್ದು, ಅದನ್ನ ಹಾಕಿ ಮೂರನ್ನು ಸೇರಿಸಿ ಆಯಿಲಲ್ಲಿ ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ, ಕ್ಯಾಸ್ಟರ್ ಆಯಿಲ್ ತಗೊಳ್ಬೋದು, ಹರಳೆಣ್ಣೆ. ತೆಂಗಿನೆಣ್ಣೆ ಯಾವಾಗಲೂ ಡಬಲ್, ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಅದರ ಅರ್ಧದಷ್ಟು. ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಒಂದು ಸ್ವಲ್ಪ ಮೆಂತೆ ಮತ್ತು ನೆಲ್ಲಿಕಾಯಿಯನ್ನು ಹಾಕಿ ಎಣ್ಣೆನ ಕುದಿಸಿ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈ ಎಣ್ಣೆಯಿಂದ ವಾರಕ್ಕೆ 3 ಸರಿ ಒಂಚೂರು ಲೈಟಾಗಿ ಬಿಸಿ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡುವಂಥದ್ದು ತಲೆಗೆ. ಕ್ಲೀನಾಗಿ ಒಂದು 4 ರಿಂದ 5 ನಿಮಿಷ ನೀವು ಬೆರಳನ್ನು ಈ ಥರ ಮಾಡಿ ಹೆಡ್ ಮಸಾಜ್ ಮಾಡಬೇಕಾಗುತ್ತೆ. ವಾರದಲ್ಲಿ 3 ಸರಿ. ಇದು ಕೂಡ ಇದೆಯಲ್ವ, ತಲೆ ಕೂದಲು ಬೆಳ್ಳಗಾಗೋದನ್ನು ಸ್ಲೋ ಡೌನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಅತ್ಯುತ್ತಮವಾಗಿರುವಂಥದ್ದು. ಇದರಲ್ಲಿ ತಲೆ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ, ಫಾಸ್ಟಾಗಿ ಬೆಳೆಯುತ್ತೆ, ತಲೆ ಕೂದಲು ದಪ್ಪ ಆಗುತ್ತೆ, ಒಳ್ಳೆ ಕಲರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ದಿ ಬೆಸ್ಟ್. ಯಾಕಂತಂದರೆ ನಾವು 3 ಸರಿ ಆಯಿಲ್ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ತಲೆಗೆ ತುಂಬ ಚೆನ್ನಾಗಾಗುತ್ತೆ. ಹೇರ್ದು ಬುಡ ಇದೆಯಲ್ವಾ, ಅದು ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥನ್ ಆಗುತ್ತೆ. ಆಟೋಮೆಟಿಕ್ಕಾಗಿ ತಲೆ ಕೂದಲು ಉದ್ದ ಬರುತ್ತೆ, ದಪ್ಪ ಬರುತ್ತೆ, ಮೆಲನಿನ್ ಪ್ರೊಡ್ಯೂಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ರಿವರ್ಸ್ ಗ್ರೇ ಆಗೋದಕ್ಕೆ, ಅಂದರೆ ತಲೆ ಕೂದಲು ಬೆಳ್ಳಗಾಗೋದು ಸ್ಟಾಪ್ ಆಗೋದಕ್ಕೆ ಮತ್ತು ಸ್ಲೋ ಡೌನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಎರಡನೇದು. ಮೂರನೇದು ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾಡ್ತಿರುವಂಥದ್ದು, ಅದರಿಂದ ಆಯುರ್ವೇದಿಕಲ್ಲಿ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇನು ಅಂತಂದರೆ, ನಮ್ಮ ಬೆರಳಿಂದ ತಲೆ ಬುಡನ ಒಂದು 5 ನಿಮಿಷ ದಿನಾ ಮಸಾಜ್ ಮಾಡುವಂಥದ್ದು. ಆಯಿಲ್ ಹಾಕ್ಲಿಕ್ಕೆಲ್ಲ ಏನೂ ಇಲ್ಲ, ದಿನ ಒಂದು 5 ನಿಮಿಷ ಫ್ರೀಯಾಗಿ ಬೆರಳಿನ ಸಹಾಯದಿಂದ ಹೆಡ್ ಮಸಾಜ್ ಮಾಡುವಂಥದ್ದು 5 ನಿಮಿಷ. ಇದು ರಿವರ್ಸ್ ಗ್ರೇಗೆ ತುಂಬ ಅಂತಂದರೆ ತುಂಬ ಸಹಕಾರಿ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಮೆಲನಿನ್ ಪ್ರೊಡ್ಯೂಸ್ ಕೂಡ ಆಗುತ್ತೆ. ತಲೆ ಕೂದಲಿಗೆ ಬೇಕಾಗುವಂಥ ಎಲ್ಲ ಅಂದರೆ ಆ ಪೋಷಕಾಂಶಗಳು ಏನೆಲ್ಲ ಇರುತ್ತೆ ಅದೆಲ್ಲದು ಅಬ್ಸರ್ವ್ ಆಗೋದಕ್ಕೆ ಈ ಒಂದು ನೇಲ್ ಮಸಾಜ್ ಅಂತ ಹೇಳ್ತಾರೆ. ಇದಕ್ಕೆ ಬಾಲಯಾಮನ ಏನೋ ಹೇಳ್ತಾರೆ, ಬಾಲಯಾಮ್ ಅಂತ ಹೇಳ್ತಾರೆ ಆಯುರ್ವೇದಿಕಲ್ಲಿ. ಇದು ತುಂಬ ಅಂತಂದರೆ ತುಂಬ ಉತ್ತಮ. ಅದರಿಂದ ಯಾರೂ ಮಾಡಲ್ಲ, ಮಾಡಿದವರು ಮಾತ್ರ ಇದರ ರಿಸಲ್ಟ್ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಫ್ರೀ ಆಫ್ ಕಾಸ್ಟ್, ಏನೂ ಇಲ್ಲ. ಒಂದು ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ 5 ನಿಮಿಷ ಬೆರಳಿನ ಸಹಾಯದಿಂದ ತಲೆ ಬುಡಕ್ಕೆ ಮಸಾಜ್ ಮಾಡುವಂಥದ್ದು. ಇದನ್ನ ಆರಾಮ್ಸೆ ಯಾರು ಬೇಕಾದರೂ ಟ್ರೈ ಮಾಡುವಂಥದ್ದು ಫ್ರೀಯಾಗಿ. ಇದಿಷ್ಟನ್ನು ಮಾಡಿದರೆ ನ್ಯಾಚುರಲ್ ಆಗಿ ಆಟೋಮೆಟಿಕ್ ಆಗಿ ತಲೆ ಕೂದಲು ಬೆಳ್ಳಗಾಗೋದನ್ನು ನಾವು ತಡೆಗಟ್ಟಬಹುದು. ಮೂರನೇದು, ತಲೆ ಕೂದಲು ಬೆಳ್ಳಗಾಗಿದೆ, ಇವಾಗ ಯಾವ ಥರ ಹೇರ್ ಕಲರ್ ಮಾಡೋದು, ಹೇಗೆ ಬೆಸ್ಟ್? ನ್ಯಾಚುರಲ್ ಆಗಿರಬೇಕು, ಕೆಮಿಕಲ್ ಇರಬಾರ್ದು. ಮಕ್ಕಳಿಗಂತೂ ನಾವು ಕೆಮಿಕಲ್ ಡೈಗಳನ್ನು ಯೂಸ್ ಮಾಡಲೇಬಾರ್ದು, ಅವರ ಆರೋಗ್ಯ ಹಾಳಾಗುತ್ತೆ. ತಲೆ ಕೂದಲು ಒಂದ್ಸರಿ ನೀವು ಕೆಮಿಕಲ್ ಇರುವಂಥ ಹೇರ್ ಡೈಯಿಂದ ಹೇರ್ ಕಲರ್ ಮಾಡ್ಕೊಂಡ್ರಿ ಅಂತಂದರೆ ಮತ್ತೆ ತುಂಬ ಬೇಗ ಬೇರೆ ಉಳಿದ ಕೂದಲು ಕೂಡ ಬೆಳ್ಳಗಾಗುತ್ತೆ. ಹೇಗೆ ಮಾಡೋದು? ಯಾವುದು ಬೆಸ್ಟ್ ವಿಧಾನ? ತುಂಬ ಸಿಂಪಲ್. ಮೆಹಂದಿ, ಹೆನ್ನ ಪೌಡರ್ ಮತ್ತು ಆಮ್ಲ ಅಂದರೆ ನೆಲ್ಲಿಕಾಯಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು, ನೆಲ್ಲಿಕಾಯಿ ಪುಡಿ 1-2 ಚಮಚ ಹಾಕಿದರೆ ಸಾಕು. ಮೆಹಂದಿ ಪುಡಿ ನಿಮಗೆ ಜಾಸ್ತಿ ತಲೆ ಕೂದಲಿಗೆ ಎಷ್ಟು ಹಾಕಲಿಕ್ಕೆ ಬೇಕೋ ಅಷ್ಟು. ಅದನ್ನ ಟೀ ಮತ್ತು ಕಾಫಿ ಡಿಕಾಕ್ಷನಿಂದ ಕಳಿಸ್ಬಿಟ್ಟು ಒಂದು 3-4 ಗಂಟೆ ಇಟ್ಟು ತಲೆಗೆ ಹಚ್ಕೊಳ್ಳುವಂಥದ್ದು. ಹಚ್ಕೊಂಡು 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡುವಂಥದ್ದು. ಇದು ನಿಮ್ಮ ತಲೆ ಕೂದಲಿಗೆ ಡಾರ್ಕ್ ಬ್ರೌನ್ ಅಥವಾ ಆರೆಂಜ್ ಕಲರ್ ಕೊಡುತ್ತೆ. ಇದನ್ನ ಕಪ್ಪು ಮಾಡೋದು ಹೇಗೆ? ಪ್ಯೂರ್ ಆಗಿರುವಂಥ ಪ್ಲ್ಯಾಂಟ್ ಬೇಸ್ಡ್ ಇಂಡಿಗೋ ಪೌಡರ್ ಬರುತ್ತೆ. ಅದನ್ನ ನೀವು ಮೆಹಂದಿ ಹಾಕಿ ಸ್ನಾನ ಮಾಡಿ ಆದ ನಂತರ ಇಂಡಿಗೋ ಪೌಡರನ್ನು ಕಲಿಸ್ಕೊಂಡು ಬಿಸಿ ನೀರಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಕಲರ್ ಆ್ಯಕ್ಟಿವೇಟ್ ಆಗುತ್ತೆ. 10 ನಿಮಿಷ ಬಿಟ್ಟು ಒದ್ದೆ ತಲೆ ಕೂದಲಿಗೆನೆ, ಅಂದರೆ ನೀವು ಮೆಹಂದಿ ಹಾಕಿ ಸ್ನಾನ ಮಾಡಿ ಒರೆಸಿರ್ತೀರಲ್ವ, ಸ್ವಲ್ಪ ಒದ್ದೆ ಇರುತ್ತೆ ನೋಡಿ, ಆವಾಗಲೇ ಹಚ್ಚಿಬಿಟ್ಟು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡುವಂಥದ್ದು. ಫಸ್ಟ್ ಮೆಹಂದಿ ಹಾಕಿ ತಲೆ ಸ್ನಾನ ಮಾಡುವಾಗ ಅಥವಾ ನೆಕ್ಸ್ಟ್ ಇಂಡಿಗೋ ಪೌಡರ್ ಹಾಕಿ ಪೇಸ್ಟ್ ಹಾಕಿ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ತಿರಲ್ವ, ಶಾಂಪು ಹಾಕಿ ತೊಳ್ಕೊಳ್ಳೋಂಗಿಲ್ಲ, ಖಾಲಿ ನೀರಿಂದ ತೊಳ್ಕೊಳ್ಳುವಂಥದ್ದು. ಇದು ನಿಮ್ಮ ತಲೆ ಕೂದಲಿಗೆ ಡಾರ್ಕ್ ನ್ಯಾಚುರಲ್ ಬ್ಲ್ಯಾಕ್ ಬಣ್ಣನ ಕೊಡುತ್ತೆ. ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು. ಇದು 100% ಪ್ಯೂರ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಮೆಥಡ್. ಇದ್ರ ಬಗ್ಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿವೆ, ನೀವೆಲ್ಲದನ್ನು ನೋಡ್ಬೋದು. ಬೇಕಿರೋ 1-2 ವೀಡಿಯೋದು ಲಿಂಕ್ ಹಾಕಿರ್ತೇನೆ. ಪರ್ಫೆಕ್ಟಾಗಿ ನ್ಯಾಚುರಲ್ ಆಗಿ ತಲೆ ಕೂದಲಿಗೆ ಹೇಗೆ ಕಲರ್ ಮಾಡೋದು ಅಂತ ಬೇಕಾದರೆ ನೋಡಿ. ನನ್ನ ಇಲ್ಲೆಲ್ಲ ಫುಲ್ ಬೆಳ್ಳಗಾಗಿದೆ. ನಾನು ಯೂಶ್ವಲ್ ಆಗಿ ಹೆನ್ನ ಪೇಸ್ಟ್ ಮತ್ತು ಇಂಡಿಗೋ ಪೌಡರಿಂದನೇ ಕಲರ್ ಮಾಡುವಂಥದ್ದು. ವೆರಿ ರೇರ್, ನಾನು ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಬಳಸ್ತೇನೆ ಬಿಟ್ಟರೆ, ಆಮೇಲೆ ಎಲ್ಲ ಸರಿ ನಾನು ಏನು ಅಂತಂದರೆ ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮಾಡುವಂಥದ್ದು. ನಿಮಗೆ ಮೆಹಂದಿ ಪೌಡರ್ ತೊಗೊಂಬಂದು ಅದನ್ನ ಕಲಸಿ ಎಲ್ಲ ಮಾಡೋದಕ್ಕೆ ಕಷ್ಟ ಅಂತಂದರೆ, ಇವಾಗ ಮಾರ್ಕೆಟಲ್ಲಿ 100% ಪ್ಯೂರ್ ಆಗಿರುವಂಥ ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಬರುತ್ತೆ. ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಬರುತ್ತೆ, ಖಾದಿ ಅವ್ರದ್ದು ಬರುತ್ತೆ. ತುಂಬ ಚೆನ್ನಾಗಿದೆ ಅಂತ ಕೆಲವು ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು. ಅದನ್ನ ತಗೊಂಬಂದು ಪ್ಯಾಕೆಟ್ ಓಪನ್ ಮಾಡಿ ಹಚ್ಚಿಬಿಡೋದಷ್ಟೇ.
ಅದು ಒಂದ್ಸರಿ ನೀವು ಹೆನ್ನ ಪೇಸ್ಟ್ ಹಾಕಿ ಸ್ನಾನ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿ ಸ್ನಾನ ಮಾಡುವಂಥದ್ದು. ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಬರುತ್ತೆ. ಸ್ವಲ್ಪ ಸ್ವಲ್ಪ ತಲೆ ಕೂದಲು ಅಲ್ಲಲ್ಲಿ ಒಂದೊಂದು ಎರಡು ಕೂದಲು ಬೆಳ್ಳಗಾಗಿದೆ, ಅದು ಮಕ್ಕಳದು ತಲೆ ಕೂದಲು ಬೆಳ್ಳಗಾಗಿದೆ ಅಂತಂದರೆ ಅವರಿಗೇನು ಇಂಡಿಗೋ ಪೌಡರ್ದು ಹಚ್ಚುವಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಹೆನ್ನ ಪೇಸ್ಟ್ ಹಾಕಿದರೆ ಸಾಕು. ಯಾಕಂತಂದರೆ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ. ನಿಮಗೆ ಎಲ್ಲ ತಲೆ ಕೂದಲು ಕಪ್ಪಾಗಿದ್ರೆ ಅಲ್ಲಲ್ಲಿ ಒಂದೊಂದು ಬೆಳ್ಳಗಾಗಿದ್ರೆ ಅದೇನು ಜಾಸ್ತಿ ಡಿಫ್ರೆನ್ಸ್ ಮಾಡಲ್ಲ, ನಿಮಗೆ ಡಿಫ್ರೆಂಟಾಗಿ ಕಾಣಲ್ಲ, ನ್ಯಾಚುರಲ್ ಆಗಿ ಕಾಣುತ್ತೆ. ಎಷ್ಟೊಂದು ಸರಿ ನಾನು ಬರೀ ಹೆನ್ನ ಪೇಸ್ಟನ್ನೇ ಹಾಕಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಯಾಕಂತಂದರೆ ಇಲ್ಲೆಲ್ಲ ಜಸ್ಟ್ ಒಂದು ಸ್ವಲ್ಪ ಬ್ರೌನಿಶ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಡ್ತೇನೆ. ಸೊ ಸ್ಟಾರ್ಟಿಂಗ್ ನೀವು ಇನಿಷಿಯಲ್ ಡೇಸಲ್ಲಿ ಹೇರ್ ಕಲರ್ ಮಾಡ್ತೀರಾ ಅಂತಂದರೆ ಮಕ್ಕಳದು ಎಲ್ಲರದು ಅಷ್ಟೇ ಏನಂತಂದರೆ ಆದಷ್ಟು ಹೆನ್ನ ಪೇಸ್ಟ್ ಅಥವಾ ಮದಿರಂಗಿಯನ್ನೇ ಬಳಸಿ ಕೆಮಿಕಲ್ ಹೇರ್ ಡೈಗೆ ಹೋಗಲೇಬೇಡಿ. ಒಂದು ವೇಳೆ ನಿಮಗೆ ಡಾರ್ಕ್ ಕಲರ್ ಬೇಕು, ಕೆಮಿಕಲೇ ಬೇಕು ಅಂತಂದರೆ ಅಂದರೆ ಪ್ಯಾರಬೆನ್ ಅಥವಾ ಸಲ್ಫೇಟ್ ಈ ಥರ ಎಲ್ಲ ಇಲ್ಲದ, ಅಥವಾ ಅಮೋನಿಯಾ ಏನೋ ಹೇಳ್ತಾರೆ ನೋಡಿ, ಅದು ಕಲರ್ದಕ್ಕೆಲ್ಲ ಹಾಕ್ತಾರೆ, ಅದು ಇಲ್ಲದಂಥದ್ದನ್ನೇ ಬಳಸಿ. ಯಾಕಂತಂದರೆ ಕೆಮಿಕಲ್ ಇರುವಂಥ ಹೇರ್ ಡೈ ನಮ್ಮ ಆರೋಗ್ಯಕ್ಕೆ ತುಂಬ ಡೇಂಜರಸ್ ಅಲ್ಲದೆ ನಮ್ಮ ತಲೆ ಕೂದಲಿಗೂ ತುಂಬ ಹಾಳು ಮಾಡುತ್ತೆ. ತುಂಬ ಜಾಸ್ತಿ ತಲೆ ಕೂದಲು ಉದುರುತ್ತೆ, ಟೋಟಲ್ ಆಗಿ ನಮ್ಮ ತಲೆ ಕೂದಲು ಡ್ಯಾಮೇಜ್ ಆಗೋಗುತ್ತೆ. ಮಕ್ಕಳಿಗಂತೂ ನಾವು ಬಳಸಲೇಬಾರ್ದು. ಸೊ ಈ ಸಿಂಪಲ್ ಮೆಥಡಿಂದ ನೀವು ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮಾಡ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ಇನ್ನೊಂದು ಏನು ಅಂತಂದರೆ ಮೆಹಂದಿ ಮತ್ತು ಆಮ್ಲ ಪುಡಿ ಹಾಕಿ ನೀವು ಹೇರ್ ಕಲರ್ ಮಾಡ್ತಿರಲ್ವ, ಅದು ರಿವರ್ಸ್ ಗ್ರೇ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂದರೆ ಹೇರ್ ಮತ್ತೆ ಜಾಸ್ತಿ ಬೆಳ್ಳಗಾಗೋದನ್ನು ಕೂಡ ತಡೆಗಟ್ಟುತ್ತೆ, ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ತಲೆ ಕೂದಲು ಗ್ರೋತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ, ನೀವು ನೋಡ್ಕೋಬೋದು, ನನ್ನ ಚಾನಲಲ್ಲಿದೆ. ಇನ್ನೊಂದು ನಾನು ನಿಮಗೆ ಅತಿ ಮುಖ್ಯವಾಗಿರೋದನ್ನು ಹೇಳೋದನ್ನು ಮರ್ತದೆ, ಏನು ಅಂತಂದರೆ ಆದಷ್ಟು ತಲೆ ಸ್ನಾನ ಮಾಡುವಾಗ ಕೆಮಿಕಲ್ ಕಮ್ಮಿ ಇರುವಂಥ ನ್ಯಾಚುರಲ್ ಶಾಂಪುಗಳನ್ನು ಬಳಸಿ, ಎಸ್ಪೆಷಲಿ ಸಲ್ಫೇಟ್ ಮತ್ತು ಪ್ಯಾರಬೆನ್ ಫ್ರೀ ಇರುವಂಥ ಶಾಂಪುಗಳನ್ನೇ ಬಳಸಿ. ನ್ಯಾಚುರಲ್ ಆಗಿರುವಂಥ ಶಾಂಪು ಅಥವಾ ಶೇಕಕಾಯಿ ಪೌಡರ್ ಮತ್ತು ಬೇರೆ ಎಲ್ಲ ಆಯುರ್ವೇದಿಕ್ ಶಾಂಪುಗಳು ಬರುತ್ತಲ್ವ, ಅದನ್ನ ಉಪಯೋಗ ಮಾಡಿದರೆ ಅತ್ಯುತ್ತಮ. ನಿಮಗೆ ಒಳ್ಳೆಯ ಲಿಂಕ್ ಬೇಕು ಅಂತಂದರೆ ಪ್ರಾಡಕ್ಟ್ಗಳದ್ದು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಯಾಕೆ ಬೆಳ್ಳಗಾಗೋದನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು, ಹೇರ್ ಕಲರ್ ಹೇಗೆ ನ್ಯಾಚುರಲಾಗಿ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನಲಲ್ಲಿ ಇಂಥದ್ದೇ ಬೇಕಾದಷ್ಟು ಒಳ್ಳೊಳ್ಳೆಯ ಟಿಪ್ಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.